ಹಣ್ಣಿನ ರಾಜ ಅಂದ್ರೆ ಮಾವು. ಈ ಹಣ್ಣು ಯಾರಿಗೆ ಇಷ್ಟ ಇಲ್ಲ ಅಂತ ಹೇಳಿ. ಆದರೆ ಸದ್ಯ ಒಂದು ಮಾವು ಮಾತ್ರ ಸಖತ್ ಸುದ್ದಿಯಾಗಿದೆ. ಕಾರಣ ಅದರ ಟೇಸ್ಟ್ ಮಾತ್ರ ಅಲ್ಲ, ಅದರ ಬೆಲೆಯಿಂದಾಗಿ ಈ ಒಂದು ಮಾವಿನ ಹಣ್ಣು ಸಖತ್ ಸುದ್ದಿ ಮಾಡಿದೆ. ಕಾರಣ ಅದರ ಟೇಸ್ಟ್ ಮಾತ್ರ ಅಲ್ಲ, ಅದರ ಬೆಲೆಯಿಂದ ಈ ಒಂದು ಹಣ್ಣು ಬಹಳಷ್ಟು ಫೇಮಸ್ ಆಗ್ತಾ ಇದೆ. ಈ ಮಾವಿನ ಹಣ್ಣಿನ ಹೆಸರು ಮಿಯಾಜಾಕಿ. ಇದು ಜಪಾನಿ ಹೆಸರು. ಜಪಾನಿ ಮಾವು ವಿಶ್ವದಲ್ಲೇ ಪ್ರಸಿದ್ಧ. ಕಳೆದ ಬಾರಿ ಈ ಮಿಯಾಜಾಕಿ ಹಣ್ಣುಗಳು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ 2,70,000 ರೂಪಾಯಿಗೆ ಮಾರಾಟವಾಗಿತ್ತು. ಸದ್ಯ ಈ ಹಣ್ಣು ಸುದ್ದಿಯಾಗುವುದಕ್ಕೆ ಕಾರಣ ಮಧ್ಯಪ್ರದೇಶದ ಜಬಲ್ಪುರದಲ್ಲಿ ರಾಣಿ ಸಂಕಲ್ಪ ಪರಿಹಾರ್ ಎಂಬ ದಂಪತಿಗಳು ತಮ್ಮ ತೋಟದಲ್ಲಿ ಬೆಳೆದ ಮಿಯಾಜಾಕಿ ಗಿಡ ಕೆಲವು ಹಣ್ಣುಗಳನ್ನು ಬಿಟ್ಟಿದೆ. ಈ ಮಾವಿನ ಬೆಲೆ ತಿಳಿದವರು ಇದನ್ನ ಪ್ರತಿ ಹಣ್ಣಿಗೆ 21,000 ರೂಪಾಯಿಗೆ ಬುಕ್ ಮಾಡಿದ್ದಾರಂತೆ. ಈ ಕಾರಣದಿಂದ ಮಿಯಾಜಾಕಿ ಮಾವಿನ ಗಿಡಕ್ಕೆ ಗರಿಷ್ಠ ಭದ್ರತೆ ಒದಗಿಸಲಾಗಿದೆ. 4 ಗಟ್ಟಿ ಆಳುಗಳು ಮತ್ತು ಕಾವಲು ನಾಯಿಗಳನ್ನ ಈ ಒಂದು ಗಿಡ ಕಾಯೋದಕ್ಕೆ ನಿಯೋಜಿಸಲಾಗಿದೆ. ಮಾವಿನ ಹಣ್ಣಂದ್ರೇ ಎಲ್ರಿಗೂ ಇಷ್ಟ. ಅದರಲ್ಲೂ ಈ ಒಂದು ಮಿಯಾಜಾಕಿ ಅನ್ನುವಂಥ ಹಣ್ಣು ಬಹಳಷ್ಟು ಪ್ರಸಿದ್ಧಿಯನ್ನು ಪಡೆದದ್ದು. ಇದು ಜಪಾನಿನ ತಳಿ. ಇದಕ್ಕೆ ಸೂರ್ಯನ ಮೊಟ್ಟೆ ಅನ್ನುವಂಥ ಅಡ್ಡ ಹೆಸರು ಕೂಡ ಇದೆ. ಇದು ನೋಡೋದಕ್ಕೆ ಕೆಂಪಗಿರುತ್ತೆ, ಮಾಣಿಕ್ಯದ ಬಣ್ಣವನ್ನು ಹೊಂದಿರುತ್ತೆ. ಹಾಗೆ ಅನೇಕ ಔಷಧೀಯ ಗುಣಗಳು ಈ ಒಂದು ಮಾವಿನ ಹಣ್ಣಿನಲ್ಲಿದೆ. ಈ ಒಂದು ಗಿಡ ಭಾರತ ದೇಶದಲ್ಲಿ ಬೆಳೆಯೋದಕ್ಕೂ ಒಂದು ಕಾರಣ ಇದೆ. ಜಬಲ್ಪುರದ ದಂಪತಿಗಳು ಒಂದಷ್ಟು ಹಣ್ಣಿನ ಗಿಡಗಳನ್ನು ಖರೀದಿ ಮಾಡೋದಕ್ಕೆ ಚೆನ್ನೈಗೆ ರೈಲ್ನಲ್ಲಿ ಹೋಗ್ತಾ ಇದ್ರಂತೆ. ಈ ಸಂದರ್ಭದಲ್ಲಿ ಒಬ್ಬರು ಅಪರಿಚಿತರು ಈ ಒಂದು ವಿಶೇಷ ಮಾವಿನ ಗಿಡವನ್ನ ದಂಪತಿಗಳಿಗೆ ನೀಡಿ ಜಾಗರೂಕತೆಯಿಂದ ಅದನ್ನ ಬೆಳೆಸುವುದಕ್ಕೆ ಹೇಳ್ತಾರೆ. ಆದರೆ ಅದು ಹಣ್ಣು ಬಿಟ್ಟ ನಂತರನೇ ಗೊತ್ತಾಗಿದೆ ಅದು ಮಿಯಾಜಾಕಿ ಅನ್ನುವಂತಹ ತಳಿಯ ಮಾವಿನ ಹಣ್ಣು. ಈ ಕಾರಣದಿಂದ ಈ ಒಂದು ಅಪರೂಪದ ತಳಿ ಮಧ್ಯಪ್ರದೇಶದ ಜಬಲ್ಪುರದಲ್ಲಿ ಈ ದಂಪತಿಗಳು ಬೆಳೆದಿದ್ದನ್ನ ತಿಳಿದಂತಹ ಜನ, ಅದರ ಬೆಲೆಯನ್ನು ಗೊತ್ತಿದ್ದವರು ಇದನ್ನ ಈಗಾಗಲೇ ಬುಕ್ ಮಾಡಿದ್ದಾರೆ. ಸುಮಾರು 7ರಿಂದ 8 ಹಣ್ಣನ್ನ ಬಿಟ್ಟಿದೆ. ಸುಮಾರು 21,000 ರೂಪಾಯಿಯನ್ನ ಒಂದು ಪ್ರತಿ ಹಣ್ಣಿಗೆ ನೀಡೋದಕ್ಕೆ ಸಿದ್ಧ ಆಗಿದ್ದಾರೆ ಕೆಲವು ಧನಿಗಳು.